ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಕಾಸರಗೋಡು ಜಿಲ್ಲಾ ಘಟಕಕ್ಕೆ ಅಂಗೀಕಾರ ನೀಡಿ ಸದಸ್ಯರಿಗೆ ಕೊಡಮಾಡಿದ ಗುರುತು ಚೀಟಿಗಳ ವಿತರಣಾ ಕಾರ್ಯಕ್ರಮ ಕುಂಬಳೆಯ ಮಾಧವ ಪೈ ಸಭಾಂಗಣದಲ್ಲಿ ನಡೆಯಿತು. ಗುರುತು ಚೀಟಿ ವಿತರಣೆಯನ್ನು ಉದ್ಘಾಟಿಸಿದ ಕೇರಳ ಗ್ರಾಮೀಣ ಬ್ಯಾಂಕ್ ನಿವೃತ್ತ ವಲಯ ಪ್ರಬಂಧಕ ಎಸ್ ಜಗನ್ನಾಥ ಶೆಟ್ಟಿ ಅವರು ಮಾತನಾಡಿ, ಜಗತ್ತಿನಾದ್ಯಂತ ಘಟಿಸಿದ ಪ್ರತಿಯೊಂದು ಆಂದೋಲನಗಳ ಹಿಂದೆ ಪತ್ರಿಕಾ ಮಾಧ್ಯಮ ಕ್ಷೇತ್ರದ ಕೊಡುಗೆ ಮಹತ್ತರವಾದದ್ದು ಎಂದು ತಿಳಿಸಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಚ್ಯುತ ಚೇವರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗಡಿನಾಡು ಕಾಸರಗೋಡಿನ ಕನ್ನಡ ಪತ್ರಕರ್ತರ ಬವಣೆ ಶೋಚನೀಯವಾದದ್ದು. ಅನೇಕ ವರ್ಷಗಳ ನಿರಂತರ ಶ್ರಮದ ಫಲವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ನಮಗೆ ನೀಡಿರುವ ಅಂಗೀಕಾರ ಇನ್ನಷ್ಟು ಕ್ರಿಯಾಶೀಲತೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಹೇಳಿದರು. ಈಸ್ಟ್ ಇಂಡಿಯಾ ಕಂಪನಿಯವರು ಪತ್ರಿಕೆಗಳನ್ನು ಅವರ ವಸಾಹತುಶಾಹಿ ಉದ್ದೇಶಗಳಿಗಾಗಿ ಬಳಸಿಕೊಂಡಿದೆ. ಆಗ ಪತ್ರಿಕೆಗಳ ರೋಲ್ ನಮ್ಮ ದೇಶದಲ್ಲಿ ಲಿಮಿಟೆಡ್ ಆಗಿತ್ತು, ಒಂದು ಪರಿಮಿತವಾಗಿದೆ. ಆದರೆ 1857ರ ನಂತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದ ನಂತರ ಈ ಸಂದರ್ಭ ಹಿರಿಯ ಪತ್ರಕರ್ತರಾದ ಭಾಸ್ಕರ್ ಕೆ, ಎಆರ್ ಸುಬ್ಬಯ್ಯ ಕಟ್ಟೆ, ರವಿ ನಾಯ್ಕಪು, ಜಯಾನಂದ ಕುಮಾರ್, ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ಅಧಿಕಾರಿ ವಿಜಿ ಕಾಸರಗೋಡು ಉಪಸ್ಥಿತರಿದ್ದರು. जगन्नाथ